ಕೋವಿಡ್ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಖಾಸಗಿ ಬಸ್ ಸಂಚಾರ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆರಂಭವಾಗಿಲ್ಲ. ನಗರದ ಸಿಟಿ ಮತ್ತು ಸರ್ವಿಸ್ ಬಸ್ಗಳ ಓಡಾಟವೇನೋ ಭಾಗಶಃ ಪ್ರಾರಂಭಗೊಂಡಿದೆ. ಆದರೆ ಅದು ನಗರವಾಸಿಗಳಿಗೆ ಮಾತ್ರ ಸೀಮಿತವಾಗಿದೆ. ಗ್ರಾಮೀಣ ಭಾಗದ ಜನ ಇನ್ನೂ ಕೂಡ ತಮ್ಮೂರಿಗೆ ಬಸ್ ಯಾವಾಗ ಬರುತ್ತೆ ಅಂತ ಕಾಯ್ತಾನೆ ಇದ್ದಾರೆ. ನಿಂತಲ್ಲೇ ನಿಂತು ತುಕ್ಕು ಹಿಡಿದ ಬಸ್ಗಳನ್ನೊಮ್ಮೆ ನೋಡಿ. ಬಸ್ಸಿನ ಮೇಲೆ ಹುಲ್ಲು ಬೆಳೆದರೂ ತೆಗೆದಿಲ್ಲ. ಕೋವಿಡ್ ಬಂದಾಗಿನಿಂದ ಇದೇ ಪರಿಸ್ಥಿತಿ ಇದೆ. ಈ ಬಸ್ಗಳು ಕೂಡ ಜನ ನನ್ನೊಳಗೆ ಯಾವಾಗ ಬರ್ತಾರೋ ಅಂತ ನಿರೀಕ್ಷೆಯಲ್ಲಿದ್ದಂತೆ ಭಾಸವಾಗುತ್ತೆ. ಲಾಕ್ಡೌನ್ ಬಹುತೇಕ ಅನ್ಲಾಕ್ ಆಗಿದೆ. ಜನಜೀವನ ಕ್ರಮೇಣ ಹಳಿಗೆ ಮರಳುತ್ತಿದೆ. ಉಡುಪಿಯ ಮಟ್ಟಿಗೆ ಹೇಳೋದಾದ್ರೆ ಇಲ್ಲಿ ಜನಸಂಚಾರದ ಜೀವನಾಡಿ ಖಾಸಗಿ ಬಸ್ಗಳು. ಆದರೆ ನಗರ ಪ್ರದೇಶದಲ್ಲಿ ಸಿಟಿ ಸರ್ವಿಸ್ ಬಸ್ಗಳ ಓಡಾಟವೇನೋ ಪ್ರಾರಂಭಗೊಂಡಿದೆ. ಆದರೆ ಗ್ರಾಮೀಣ ಭಾಗದ ಜನರಿಗೆ ಇನ್ನೂ ಬಸ್ ಸೇವೆ ಲಭ್ಯವೇ ಆಗಿಲ್ಲ. 30-40% ಬಸ್ಗಳು ಮಾತ್ರ ಸದ್ಯ ಸೇವೆಯಲ್ಲಿವೆ. ಹಳ್ಳಿ ರೂಟ್ ಬಸ್ಗಳು ಡಿಪೋದಲ್ಲೇ ಬಾಕಿಯಾಗಿವೆ. ಮೊದಲು ಬಸ್ ಹತ್ತಲು ಜನರು ಹಿಂದೇಟು ಹಾಕಿದ್ರೆ ಈಗ ಪ್ರಯಾಣಿಕರು ಬರಲು ತಯಾರಿದ್ರೂ ಬಸ್ ಮಾಲಕರು ಸಂಚಾರ ಆರಂಭಿಸ್ತಾ ಇಲ್ಲ. ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಒಂದು ದೇಶದಲ್ಲಿ ಒಂದು ಲಾಕ್ಡೌನ್ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು. ಈ ಲಾಕ್ಡೌನ್ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರಿಂದ ಯಾರಿಗೆಷ್ಟು ಲಾಭ ಆಗಿದೆಯೋ ಅಥವಾ ಏನು ಅನ್ನೋದ್ರ ಬಗ್ಗೆ ಯಾವುದೇ ಕಲ್ಪನೆಗಳಿಲ್ಲ. ಇವತ್ತು ಲಾಕ್ಡೌನ್ ಮಾಡಿದ್ರ ಎಫೆಕ್ಟಿಂದಾಗಿ ಇವತ್ತು ಜನಜೀವನ ಅನ್ನುವಂಥ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡು ಜನರು ಇವತ್ತು ಬೀದಿಗೆ ಬಂದು ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ವಿಶೇಷವಾಗಿ ಇವತ್ತು ನಾವು ಹಳ್ಳಿಗಳಲ್ಲಿ ತಗೊಳ್ಬೋದು. ಈ ಲಾಕ್ಡೌನಿನ ಎಫೆಕ್ಟಿನಿಂದಾಗಿ ಜನರು ಆರ್ಥಿಕ ಪರಿಸ್ಥಿತಿಯಿಂದ ತುಂಬ ಕಂಗೆಟ್ಟು ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಗ್ರಾಮೀಣ ಪ್ರದೇಶಗಳಿಗೆ ಇವತ್ತು ಯಾವುದೇ ಬಸ್ ಸಂಚಾರದ ವ್ಯವಸ್ಥೆ ಕೂಡ ಸ್ಥಗಿತವಾಗಿದೆ. ವಿಶೇಷವಾಗಿ ಖಾಸಗಿ ಬಸ್ಸುಗಳಿರ್ಬೋದು ಅಥವಾ ಸರ್ಕಾರಿ ಬಸ್ಸುಗಳಿರ್ಬೋದು, ಯಾವುದೇ ಸಂಚಾರವನ್ನು ಇವತ್ತು ಹಳ್ಳಿಗಳ ಕಡೆಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಶೇಷವಾಗಿ ಹಳ್ಳಿಗಳಿಂದ ಪಟ್ಟಣ ಪ್ರದೇಶಗಳಿಗೆ ಏನು ಉದ್ಯೋಗವನ್ನು ಅರಸ್ಕೊಂಡು ಯುವಕರು ಅಥವಾ ಬೇರೆ ಬೇರೆ ಉದ್ಯೋಗಸ್ಥರು ಇವತ್ತು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕಾಗಿರುವಂಥ ಸನ್ನಿವೇಶದಲ್ಲಿ ಇವತ್ತು ಖಾಸಗಿ ಬಸ್ಸುಗಳಂತೂ ಇಲ್ಲ. ಹಾಗೆ ನೋಡಿದ್ರೆ ಖಾಸಗಿ ಬಸ್ ಮಾಲಕರಿಗೂ ಸಾಕಷ್ಟು ಸಮಸ್ಯೆ ಇದೆ. ಮುಖ್ಯವಾಗಿ ಪೂರ್ಣ ಪ್ರಮಾಣದ ಅನ್ಲಾಕ್ ಆದ್ರೆ ಜನ ಜೀವನ ಮಾಮೂಲಾಗ್ತದೆ. ಆಗ ಬಸ್ ಓಡಿಸಿದ್ರೆ ತಮಗೂ ಒಂದಷ್ಟು ಲಾಭ ಸಿಗುತ್ತದೆ. ಈಗ ಜನ ಸಂಚಾರ ಕಡಿಮೆ ಇದೆ. ಹೀಗಾಗಿ ಈಗ ಬಸ್ ಓಡಿಸುವುದು ನಷ್ಟ ಎಂಬುದು ಅವರ ವಾದ. ಪ್ರೈಮ್ ಟೈಮ್ ಬಿಟ್ರೆ ಉಳಿದ ಹೊತ್ತಲ್ಲಿ ಟಿಕೆಟ್ ಕಲೆಕ್ಷನ್ ಆಗೋದೂ ಇಲ್ಲ. ಈ ಮೊದಲು ಕುಂದಾಪುರ ನಿಲ್ದಾಣದಿಂದ ಗ್ರಾಮಾಂತರ ಭಾಗಗಳಿಗೆ ಸುಮಾರು 200 ಬಸ್ಗಳ ಓಡಾಟ ಇರುತ್ತಿತ್ತು. ಆದರೆ ಈಗ 40ರಷ್ಟು ಬಸ್ಗಳು ಮಾತ್ರ ಸೇವೆ ನೀಡುತ್ತವೆ. ಅದು ಹೆಚ್ಚಿನವು ನಷ್ಟದಲ್ಲೇ ಸಂಚರಿಸುತ್ತವೆ. ಬನ್ನೂರು, ಹಾಲಾಡಿ, ಕೊಕ್ಕರ್ಣೆ, ಸಿದ್ದಾಪುರ, ಶಂಕರನಾರಾಯಣ, ಕೋಳಿಯಂಗಡಿ, ತಲ್ಲೂರು, ಕೊಲ್ಲೂರು, ಹೆಮ್ಮಾಡಿ ಮೂಲಕ ಕೊಲ್ಲೂರು, ನೂಚಾಡಿ, ಆಲೂರು, ಕೆರಾಡಿ, ಹಳ್ಳಿಹೊಳೆ, ಉಪ್ಪಿನಕುದ್ರು, ಎಡಮೊಗೆ, ಅಮಾಸೆಬೈಲು ಮೊದಲಾದ ಗ್ರಾಮೀಣ ಭಾಗಗಳಿಗೆ ಇನ್ನೂ ಬಸ್ ಸಂಚಾರ ಆರಂಭಗೊಂಡಿಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಬರುವ ಏನು ನಮಗೆ ಕಲೆಕ್ಷನ್ ಇದೆ, ಇದು ಟ್ಯಾಕ್ಸ್ ಕಟ್ಟಲಿಕ್ಕೆಲ್ಲ ದೈನಂದಿನ ಖರ್ಚಿಗೂ ಸಾಕಾಗ್ತಾ ಇಲ್ಲ. ಅದರಿಂದ ಒಂದು ಬಸ್ ಹೊರಟ್ರೆ ಡೀಸೆಲ್ ಕನ್ಸಂಪ್ಷನ್ ಆಗ್ತದೆ. ರಾಜ್ಯದಲ್ಲಿ ಎಲ್ಲ ಬಸ್ ಹೊರಟ್ರೆ ಡೀಸೆಲ್ ಕನ್ಸಂಪ್ಷನ್ ಆಗ್ತದೆ. ಅದರಿಂದ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಬರ್ತದೆ. ಒಂದು ಬಸ್ ಹೊರಟ್ರೆ ಜನಜೀವನ ಪುನಃ ಸ್ಟಾರ್ಟ್ ಆಗ್ತದೆ. ಜನರು ಪರ್ಚೇಸಿಂಗ್ ಮಾಡ್ತಾರೆ, ಅಂಗಡಿಗೆ ಬರ್ತಾರೆ, ಹೋಟೆಲಿಗೆ ಹೋಗ್ತಾರೆ. ಅದೆಲ್ಲವೂ GST ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬರ್ತದೆ. ನನ್ನ ನಿವೇದನೆ ಏನಂದರೆ, ಒಂದು ನಮಗೆ ಒಂದಷ್ಟು 3 ತಿಂಗಳ ಅವಧಿಗೆ ನಮಗೆ ಡೀಸೆಲ್ ಸಬ್ಸಿಡಿ ಕೊಡಿ. ಏನು ವಿಷಯಸಿ ಕೊಡ್ತೀರಾ, ಡೀಸೆಲ್ ಸಬ್ಸಿಡಿ ಕೊಡಿ. ಜಾಸ್ತಿ ಆಗಲ್ಲ, ತಿಂಗಳಿಗೆ 10,000 ರೂಪಾಯಿ, ದಿನಕ್ಕೆ 300 ರೂಪಾಯಿ ಡೀಸೆಲ್ ಸಬ್ಸಿಡಿ ನಮ್ಗೆ ಸಿಗೋದು. ಯಾಕಂದರೆ ಅದೆಲ್ಲವೂ ಬೇರೆ ರೂಪದಲ್ಲಿ ಸರ್ಕಾರಕ್ಕೆ ಸಿಗೋದ್ರಿಂದ ಈ ಬಸ್ಗಳನ್ನು ಒಮ್ಮೆ ಮಾರ್ಗಕ್ಕೆ ತಂದರೆ ಸರ್ಕಾರಕ್ಕೆ ಬೇರೆ ರೂಪದಲ್ಲಿ ಆದಾಯ ಬರೋದ್ರಿಂದ ಇದಕ್ಕೆ ಬೇಗ ಸರ್ಕಾರ ವ್ಯವಸ್ಥೆ ಮಾಡಬೇಕಂತ ನಮ್ಮ ಮುಖ್ಯಮಂತ್ರಿಗಳ ಕೋರಿಕೆ ಇದೆ. ಸರ್ಕಾರ ಹಾಗೂ ಖಾಸಗಿ ಬಸ್ನವರ ಹಗ್ಗಜಗ್ಗಾಟದಿಂದಾಗಿ ಸರ್ಕಾರದ ಬಿಗು ನಿಲುವಿನಿಂದಾಗಿ ಖಾಸಗಿಯವರ ನಷ್ಟದ ಲೆಕ್ಕ ದಿನದಿಂದ ದಿನಕ್ಕೆ ಏರುತ್ತಿದೆ. ಬಸ್ ಉದ್ಯಮ ಇಂದು ತೀವ್ರತರನಾದ ಸಂಕಷ್ಟದಲ್ಲಿದೆ. ಇದನ್ನೇ ನಂಬಿದ ದೈನಂದಿನ ಪ್ರಯಾಣಿಕರು ಕೂಡ ಪ್ರತಿದಿನ ತಾಪತ್ರೆಯನ್ನ ಅನುಭವಿಸುತ್ತಿದ್ದಾರೆ.
ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.